ವಿಟ್ಲ ಪಟ್ಟಣ ಪಂಚಾಯತ್ಗೆ 1 ವರ್ಷಕ್ಕೆ ತೆರಿಗೆ ಮೂಲಕ 1 ಕೋಟಿಗೂ ಅಧಿಕ ತೆರಿಗೆ ಸಂಗ್ರಹವಾಗುತ್ತದೆ. ಈ ತೆರಿಗೆ ಹಣದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಯಾವ ಕೆಲಸವನ್ನು ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಮಾಡಿದ್ದಾರೆ ಎಂದು ಅಧ್ಯಕ್ಷರು ತಿಳಿಸಬೇಕು. ಪಟ್ಟಣ ಪಂಚಾಯತ್ ಕಚೇರಿಗೆ ಕ್ಯಾಬಿನ್ ನಿರ್ಮಿಸಿ ವಿಟ್ಲಪೇಟೆ ಒಳಗಡೆ ಬೇಲಿ ಹಾಕಿದ್ದು ವಿಟ್ಲದ ಜನತೆಗೆ ಅಧ್ಯಕ್ಷರು ಮಾಡಿದ್ದ ಒಳ್ಳೆಯ ಕೆಲಸವೇ ಎಂದು ವಿಟ್ಲನಗರ ಕಾಂಗ್ರೆಸ್ ಅಧ್ಯಕ್ಷ ವಿಕೆಎಂ ಅಶ್ರಫ್ ಪ್ರಶ್ನಿಸಿದ್ದಾರೆ. ಈ ಹಿಂದೆ ವಿಟ್ಲ ಪಟ್ಟಣ ಪಂಚಾಯತ್ ಆಡಳಿತ ನೀಡಿದ್ದ ಹೇಳಿಕೆಗೆ ಪ್ರತಿಯಾಗಿ ವಿಟ್ಲದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು ಸ್ಪಷ್ಟನೆ ನೀಡಿದ್ರು. ಮೇಗಿನಪೇಟೆ 3ನೇ ವಾರ್ಡ್ಗೆ ನಾನು ಪಂಚಾಯತ್ ಸದಸ್ಯನಾಗಿ ಆಯ್ಕೆಯಾಗಿ ಬಂದ ವೇಳೆ ಕೇವಲ 20 ನಿಮಿಷ ನೀರು ಸರಬರಾಜು ಮಾಡಲಾಗ್ತಾ ಇತ್ತು. ಅದನ್ನ ಈಗ 45 ನಿಮಿಷಕ್ಕೆ ಏರಿಸಿದ್ದೇನೆ. ಮೇಗಿನಪೇಟೆ ಮುಖ್ಯ ರಸ್ತೆಯಿಂದ ಹಿಡಿದು ಜನತಾ ಕಾಲೋನಿವರೆಗೆ ಪ್ರತಿಯೊಂದು ಕಂಬಕ್ಕೆ ದಾರಿದೀಪ, ಆ ಭಾಗದ 5 ಸದಸ್ಯರು ಸೇರಿ ಶಾಸಕರ ನಿಧಿಯಿಂದ 1 ಲಕ್ಷ ಹಾಗೂ ಜಿಲ್ಲಾ ಪಂಚಾಯತ್ ನಿಧಿಯಿಂದ ಹಾಗೂ ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ನಿಧಿಯಿಂದ ಕಾಂಕ್ರೀಟ್ ರಸ್ತೆ ಮಾಡಲಾಗಿದೆ. ಮೇಗಿನಪೇಟೆ ಜಂಕ್ಷನ್ ನಲ್ಲಿ ಹೈಮಾಸ್ಟ್ ದೀಪ, ಸೋಲಾರ್ ದೀಪ ಮೊದಲಾದ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಾಗಿದೆ. ನನಗೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಸರ್ಟಿಫಿಕೇಟ್ ನೀಡುವ ಅಗತ್ಯತೆ ಇಲ್ಲ ಎಂದು ಸವಾಲು ಹಾಕಿದ್ರು. ಬರುವುದಕ್ಕಿಂತ ಮೊದಲು ಕೇವಲ 20 ನಿಮಿಷ ನೀರು ಕೊಡ್ತಾ ಪೂರೈಸಿದ ಸಂದರ್ಭದಲ್ಲಿ ನಾವು ಪಟ್ಟಣ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಬಂದ ನಂತರ ಆ 10-20 ನಿಮಿಷದ ನೀರನ್ನು ಅದೇ ಕೊಳವೆಯಿಂದ ಅದೇ ಟ್ಯಾಂಕಿಯಿಂದ ನಾವು 45 ನಿಮಿಷ ನೀರು ಕೊಡುವಂತ ಒಂದು ವ್ಯವಸ್ಥೆ ನಾವು ಮಾಡಿದ್ದೇವೆ. ಅದು ಮೇಗಿನಪೇಟೆ ಜನತೆಗೆ ಸಹ ಗೊತ್ತು. ಅದರಲ್ಲೇ ಹಲವಾರು ಕಾರ್ಯ ನಿಮಗೆ ಆಲ್ರೆಡಿ ನೀವು ಬರೆದು ಕೊಟ್ಟಿದ್ದಾರೆ, ನಿಮಗೆ ಇದರಲ್ಲಿ ಪ್ರೂಫ್ ಕೊಟ್ಟಿದ್ದಾರೆ. ಇದೆಲ್ಲ ನಾವು ಮಾಡಿದಂತ ಕೆಲಸ. ನಾವು ಇವರು ಪಟ್ಟಣ ಪಂಚಾಯತಿಯಲ್ಲಿ 2 ವರ್ಷದಲ್ಲಿ ಎಷ್ಟು ಕೋಟಿ ಅನುದಾನ ಇದ್ರೂ ಕೂಡ ನಾವು ಗ್ರಾಮ ಪಂಚಾಯತಿಯಲ್ಲಿ ಅಷ್ಟು ಸಣ್ಣ ಅನುದಾನದಲ್ಲಿ ನಾವು ಎಷ್ಟೆಲ್ಲ ಕೆಲಸ ಮಾಡಿದ್ದೇವೆ ಅದೆಲ್ಲವೂ ವಿಟ್ಲದ ಜನತೆಗೆ ಮತ್ತು ಮೇಗಿನಪೇಟೆ ಜನತೆಗೆ ಗೊತ್ತಿದೆ. ಮತ್ತು ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಮತ್ತೊಂದು ಆರೋಪ ಮಾಡಿದ್ದಾರೆ. ಮೇಗಿನಪೇಟೆ ವಿಷಯದ ಬಗ್ಗೆ ಅಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ಅಧಿಕಾರಿಗಳ ಜೊತೆ ಒಪ್ಪಂದ ಮಾಡಿಕೊಂಡು ಮೇಗಿನಪೇಟೆ ಜನತೆಯಿಂದ ಸುದ್ದಿಗೋಷ್ಠಿಯಲ್ಲಿ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಕವಿತಾ ರಮೇಶ್, ಇಂಟಕ್ ಅಧ್ಯಕ್ಷ ಶ್ರೀನಿವಾಸ್ ಶೆಟ್ಟಿ ಕೊಲ್ಯ, ಎನ್ಎಸ್ ಅಶೋಕ್ ಮತ್ತಿತರರು ಉಪಸ್ಥಿತರಿದ್ದರು.